ಯೂಟ್ಯೂಬ್ನಲ್ಲಿ ಕಳ್ಳತನ ಮಾಡೋದು ಹೇಗೆ ಅಂತ ನೋಡಿ 11 ಮೊಬೈಲ್ 9 ಲ್ಯಾಪ್ಟಾಪ್ 2 ಟ್ಯಾಬ್‌ಗದ್ದ ಭೂಪ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಕೃತ್ಯ ಎಸಗಿದ ಆರೋಪಿಯ ಹೆಸರು ಸತ್ಯ ಅಂತ. ಈತ BCA ಪದವೀಧರನಾಗಿದ್ದು ಪೊಲೀಸರು ಸುಮಾರು 20 ಲಕ್ಷ ಮೌಲ್ಯದ ವಸ್ತುಗಳನ್ನು ಆತನಿಂದ ವಶಪಡಿಸಿಕೊಂಡಿದ್ದಾರೆ. ಕೆಲ ದಿನದ ಹಿಂದೆ ಮೊಬೈಲ್ ಅಂಗಡಿಯೊಂದರಲ್ಲಿ ಕಳ್ಳತನ ಆಗಿತ್ತು. ಈ ಬಗ್ಗೆ ತನಿಖೆಗಿಳಿದಂತಹ ಪೊಲೀಸರು ಆರೋಪಿಯನ್ನ ಪತ್ತೆ ಹಚ್ಚಲು ಸುಮಾರು 600 CCTV ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಈ ಆರೋಪಿಯ ಸುಳಿವು ಸಿಕ್ಕಿದ್ದು 350 ಕಿಲೋಮೀಟರ್ ಆತನನ್ನ ಬೆನ್ನತ್ತಿ ಬಂಧಿಸಲಾಗಿದೆ. ಈ ಘಟನೆ ಬೆಂಗಳೂರಿನಲ್ಲಿ ನಡೆದಿದ್ದು ಆರೋಪಿ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾನೆ ಅಂತ ತಿಳಿದು ಬಂದಿದೆ.